ಅಧ್ಯಕ್ಷರೇ, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ 50 ವರ್ಷಗಳಿಂದ ಇಲ್ಲದೇ ಇರೋಷ್ಟು ಪ್ರವಾಹ ಬಂದಿದೆ. 1972ರಲ್ಲಿ ನಾನು SSLC ಓದ್ತಾ ಇದ್ದೆ. ಆವಾಗ ಇಂತಹ ಪ್ರವಾಹವನ್ನು ಕಂಡಿದ್ದು. ಅದು ಬಿಟ್ಟರೆ ಈಗ 2022ರಲ್ಲಿ ಸಾಮಾನ್ಯವಾಗಿ ಕೊಳ್ಳೇಗಾಲಕ್ಕೆ ಪ್ರವಾಹ ಬರ್ತಿದೆ ಅಂದರೆ ಕಾವೇರಿ ಕಬಿನಿ ಅಂಚಿನಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ಪ್ರವಾಹ ಬರ್ತಿದೆ. ಆದರೆ ಈ ಬಾರಿಯ ವಿಚಿತ್ರ ಏನು ಅಂತಂದರೆ, ಸುವರ್ಣಾವತಿ ಮತ್ತು ಚಿಕ್ಕೋಳೆ 2 ಡ್ಯಾಮ್ ಇದೆ ಚಾಮರಾಜನಗರ ತಾಲೂಕು ತಮಿಳುನಾಡು ಬಾರ್ಡರ್ನಲ್ಲಿ. ಈ 2 ಡ್ಯಾಮ್ಗಳಿಗೆ ಅದರ ಸಂಗ್ರಹಣಾ ಸಾಮರ್ಥ್ಯ ಎಷ್ಟು ಅಂದರೆ, ಸುವರ್ಣಾವತಿ ಡ್ಯಾಮಲ್ಲಿ 1.25 TMC ನೀರು ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಇದೆ. ಚಿಕ್ಕೋಳೆ ಡ್ಯಾಮಲ್ಲಿ 0.37 TMC. ಆದರೆ 2 ಡ್ಯಾಮ್ಗಳಿಂದ ಹೊರಗಡೆಗೆ ಬಿಟ್ಟಿರುವಂಥ ನೀರು ಎಷ್ಟು ಅಂತಂದರೆ 2.80 TMC ನೀರು ಬಿಟ್ಟಿದ್ದಾರೆ. ಇದರ ಪರಿಣಾಮ ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರದ ಬಹಳ ಪ್ರಮುಖವಾದಂಥ ಒಂದು ತಾಲೂಕು ಯಳಂದೂರು ತಾಲೂಕು. ಸುವರ್ಣಾವತಿ ಚಿಕ್ಕೋಳೆ ಡ್ಯಾಮಿಂದ ಬರ್ತಕ್ಕಂಥ ಸುವರ್ಣಾವತಿ ನದಿ ಮೂಲಕ ಬರ್ತಕ್ಕಂಥ ನೀರು ಸಂಪೂರ್ಣ ಯಳಂದೂರು ತಾಲೂಕಿನ 28 ಗ್ರಾಮಗಳನ್ನು ಆವರಿಸ್ಕೊಂಡಿದೆ. ಯಳಂದೂರು ತಾಲೂಕಲ್ಲಿರ್ತಕ್ಕಂಥದ್ದು 33 ಗ್ರಾಮಗಳು, ಅದರಲ್ಲಿ 28 ಗ್ರಾಮಗಳು ಜಲಾವೃತ ಆಗಿದೆ. ಸುಮಾರು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2620 ಮನೆಗಳು ಜಲಾವೃತ ಆಗಿದೆ. ಒಂದು ಖುಷಿ ವಿಚಾರ ಏನು ಅಂತಂದ್ರೆ, 48 ಗಂಟೆಗಳಲ್ಲಿ 1098 ಮನೆಗಳಿಗೆ 1,09,00,000 ಪರಿಹಾರ ಕೊಟ್ಟಿದ್ದೀವಿ. ಪ್ರತಿ ಮನೆಗೆ 10,000. ನೀರು ಗೋಡೆಗೆ ತಗುಲಿದ್ರು ಸಾಕು ಅಥವಾ ನೀರು ಮನೆ ಒಳಗಡೆ ಹೋಗಿದ್ರು ಸಾಕು, ಅವ್ರಿಗೆ 10,000 ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದಂಥದ್ದು. NDRF SDRF ನಿಯಮಗಳನ್ನು ಬದಿಗೆ ತಳ್ಳಿ ತಾತ್ಕಾಲಿಕವಾದಂಥ ಪರಿಹಾರ ಕೊಡೋದ್ರ ಮೂಲಕ ಆ ಕುಟುಂಬಕ್ಕೆ ಒಂದು ಬ್ರೀದಿಂಗ್ ಸ್ಪೇಸ್ ಕೊಡಬೇಕು ಅಂತ ಹೇಳಿ ಮಾಡಿದ್ರು. ಯಡಿಯೂರಪ್ಪ ಸಾಹೇಬರು ಬರೋವರೆಗೂ ಯಾರು ಯೋಚನೆ ಮಾಡಿಲ್ಲ. ಇದನ್ನ ಹಿಂದೆ ಯೋಚನೆ ಮಾಡ್ಬೋದಾಗಿತ್ತು. NDRF SDRF ಗೈಡ್ಲೈನ್ಸ್ನ ಬದಲಾವಣೆ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ ಹಿರಿಯರು. ಅದಾಗ್ಲಿ, ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಬದಲಾವಣೆ ಆಗಲಿ. ಆದರೆ ಇದೇನೂ ಬದಲಾವಣೆ ಮಾಡದೆ ಏಕದಮ್ 10,000 ತಾತ್ಕಾಲಿಕ ಪರಿಹಾರ, ಅದು ಪರ್ಮನೆಂಟ್ ಅಲ್ಲ, ತಾತ್ಕಾಲಿಕ ಪರಿಹಾರವನ್ನು ಒದಗಿಸ್ಕೊಟ್ರು. ಅದಷ್ಟೇ ಅಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಮನೆ ಗೋಡೆ ಬಿದ್ದೋಗಿದ್ರೆ 5,200 ರೂಪಾಯಿ ಕೊಡೋರು ಈಗ 50,000 ಕೊಡ್ತಾ ಇದ್ದಾರೆ. ಮನೆ 75%, 50ರಿಂದ 75% ಬಿದ್ದೋಗಿದ್ರೆ 95,100 ರೂಪಾಯಿ ಕೊಡ್ತಾ ಇದ್ರು. ಅದಕ್ಕೆ 3 ಲಕ್ಷ ಮಾಡಿದ್ದಾರೆ. ಸಂಪೂರ್ಣ ಬಿದ್ದೋಗಿರೋ ಮನೆಗೆ 5 ಲಕ್ಷ ಮಾಡಿದ್ದಾರೆ. ಸೊ ಹಾಗೆ ನೋಡಿದ್ರೆ ಬಿಜೆಪಿ ಸರ್ಕಾರ ಪರಿಹಾರ ಕೊಡೋದ್ರಲ್ಲಿ ದ್ವಿಗುಣ ಮಾಡಿರೋದ್ರಿಂದ ಗ್ರಾಮಾಂತರ ಪ್ರದೇಶದ ಜನರಿಗೆ ದೊಡ್ಡ ಬ್ರೀದಿಂಗ್ ಸಿಕ್ಕಿದೆ. ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಆಯ್ತು ಇಲ್ಲಿ. ಅದೇನು ಅಂತಂದ್ರೆ, ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಕಂದಾಯ ಸಚಿವರು, ದಯವಿಟ್ಟು ನಾನು ಮಾತಾಡ್ಬಿಡ್ತೀನಿ ಸರ್. ಸರ್ಕಾರಿ ಆದೇಶ ಇದೆ. ಈ ಆದೇಶದ ಪ್ರಕಾರ 2019 ಬಂದಂತಹ ಪ್ರವಾಹ ಏನಿದೆ ಅದರಿಂದ ಡ್ಯಾಮೇಜ್ ಏನಾಗಿದೆ ಆ ಪರಿಹಾರವನ್ನು ಕೊಟ್ಟಿದ್ದಾರೆ. ಈಗ ಬೆಳೆ ನಾಶ ಆಗಿರ್ತಕ್ಕಂಥದ್ದು, ಸಂಪೂರ್ಣ ಮನೆಗಳು ನಾಶ ಆಗಿರ್ತಕ್ಕಂಥದ್ದು, ಪಾರ್ಷಿಯಲಿ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಅಸೆಸ್ಮೆಂಟ್ ನಡೀತಾ ಇದೆ. ಈಗ ತಕ್ಷಣದಲ್ಲಿ NDRF SDRF ಗೈಡ್ಲೈನ್ಸ್ ಅನ್ನು ಎಷ್ಟು ಅಮೌಂಟ್ ಇದೆ ಅದನ್ನ DBT ಮೂಲಕ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಬೆಳೆ ನಾಶ ಇದೆಲ್ಲ ಅಸೆಸ್ಮೆಂಟ್ ಆಗ್ತಾ ಇದೆ. ಇಟ್ ಮೇ ಟೇಕ್ ಅನದರ್ 15 days or 20 days ಇದು ಬರುತ್ತೆ. ಆದರೆ ಇಲ್ಲಿ ಎಂತಹ ಬದಲಾವಣೆ ಆಗಿದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ.
5,000 ಸಿಕ್ತಿದ್ದ ಜಾಗದಲ್ಲಿ 50,000 ಸಿಗ್ತಾ ಇದೆ ರೈತರಿಗೆ, ಬಡವರಿಗೆ. ಅದನ್ನ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಮತ್ತೆ ಇನ್ನೊಂದು ಚರ್ಚೆ ನಡೀತು. ಅದೇನ್ ಚರ್ಚೆ ಅಂತಂದ್ರೆ ಮಹೇಶಣ್ಣ ಜಿಲ್ಲಾ 3 ವರ್ಷ ಏನ್ರಿ ಮನೆಗಳು ಅಂತಂದ್ರೆ ನಾನು ಜನರಲ್ ಹೌಸಸ್ ಹೇಳ್ತಾ ಇಲ್ಲಪ್ಪ, ಡ್ಯಾಮೇಜ್ ಆಗಿರೋದು ಅಷ್ಟೇ ಮಾತಾಡ್ತಾ ಇದ್ದೀನಿ. ಜನರಲ್ ಹೌಸಸ್ ಹೌಸಿಂಗ್ ಮಿನಿಸ್ಟರ್ ಕೇಳ್ಕೊಳ್ಳಿ ನೀವು, ನೀನು ಏನ್ ಡ್ಯಾಮೇಜ್ ಆಗಿದೆ ಅದು ಅಷ್ಟನ್ನೇ ಮಾತಾಡ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ರೆವಿನ್ಯೂ ಮಿನಿಸ್ಟರ್ ವಿಸಿಟ್ ಮಾಡಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯ ಎಲ್ಲ ಕಡೆಯಿಂದ ಬಂತು. ನನಗೆ ನೋಡಿ, ಆಗಸ್ಟ್ 5ನೇ ತಾರೀಕು ಫಸ್ಟ್ ರೈನ್ ಬಂದು ಡ್ಯಾಮೇಜ್ ಆದಾಗ ಖುದ್ದಾಗಿ ಕಂದಾಯ ಸಚಿವರೇ ಬಂದು ನಮ್ಮ ಜಿಲ್ಲೆನಲ್ಲಿ ಒಂದು ದಿನ ಕಂಪ್ಲೀಟ್ ಇದ್ದು ಹೋಗಿದ್ದಾರೆ. ಆ ಹೋದಾಗ ನಡೆದಂಥ ಒಂದು ಘಟನೆನ ನಾನು ಈ ಗಮನಕ್ಕೆ ತರ್ತಾ ಇದ್ದೀನಿ. ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಈ ಹೌಸ್. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಒಂದು ಕಾಳಜಿ ಕೇಂದ್ರಕ್ಕೆ ಬಂದರು. ಮೊದಲು ಗಂಜಿ ಕೇಂದ್ರ ಅಂತ ಕರೆದಿದ್ವಿ ನಾವು ಅದನ್ನ, ಈಗ ಅದನ್ನ ಕಾಳಜಿ ಕೇಂದ್ರ ಅಂತ ಕರಿತಾ ಇದ್ದೀವಿ. ಕಾಳಜಿ ಕೇಂದ್ರಕ್ಕೆ ಅಶೋಕ್ ಅವರು ಬಂದಾಗ ಅಲ್ಲಿ ಊಟ ಸರಬರಾಜು ಮಾಡಿರಲಿಲ್ಲ, 1 ಅವರ್ ಲೇಟ್ ಆಗಿತ್ತು. ಅಷ್ಟಕ್ಕೇನೆ ಇದು ಗಂಜಿ ಕೇಂದ್ರ ಅಲ್ಲ, ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಗಂಜಿ ಕೇಂದ್ರ ಅಲ್ಲಪ್ಪ, ಇದು ಕಾಳಜಿ ಕೇಂದ್ರ. ಇಲ್ಲಿ ಇದು ಒಳ್ಳೆ ಆಹಾರ ಕೊಡಬೇಕು, ಆರೋಗ್ಯ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ತಾಕೀತ್ ಮಾಡಿ ಈ ತಹಸೀಲ್ದಾರ್ನ ಇಲ್ಲಿಂದ ಆಚೆ ಓಡಿಸ್ರಿ ಅಂತ ಹೇಳಿದ್ರು. ಇಡೀ ದಿನ ನಿಂತು ಸುಮಾರು ಒಂದು 10 ಚೆಕ್ ಸಿಂಬಾಲಿಕ್ ಆಗಿ 10,000 ಕೊಡುವಂಥ ಚೆಕ್ನ ಕೊಟ್ಟರು. ಇದು ಏನಂತಂದ್ರೆ ಇಮಿಡಿಯೇಟ್ ಆಗಿ ಸರ್ಕಾರ ರಿಯಾಕ್ಟ್ ಮಾಡ್ತಾ ಇದೆ, ಬಡವರ ರಕ್ಷಣೆಗೆ ಬರ್ತಾ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ನನ್ನ ಕ್ಷೇತ್ರದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ತುಂಬ ಡೀಟೇಲ್ಸ್ ವರ್ಕೌಟ್ ಮಾಡ್ಕೊಂಡಿದೆ. ಅದನ್ನೆಲ್ಲ ಹೇಳಲಿಕ್ಕೆ ಸಮಯ ಇಲ್ಲದೆ ಇರೋದ್ರಿಂದ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ. ನಾನು ಈಗಾಗಲೇ 1,09,00,000 ಪರಿಹಾರ ಬಂದಿದೆ, ಇನ್ನು 1,52,00,000 ಪರಿಹಾರ ಬರಬೇಕು. ನೋಡಿ, ಇಡೀ ಜಿಲ್ಲೆನಲ್ಲಿ 3,558 ಮನೆಗಳಿಗೆ ಡ್ಯಾಮೇಜ್ ಆಗಿದ್ರೆ ನನ್ನ ಯಳಂದೂರು ತಾಲೂಕು 1ರಲ್ಲೇ 2,540 ಮನೆಗಳು ಡ್ಯಾಮೇಜ್ ಆಗಿದೆ. ಮತ್ತೆ ಇಡೀ ಜಿಲ್ಲೆನಲ್ಲಿ 8,290 ಜನರಿಗೆ ಅಫೆಕ್ಟ್ ಆಗಿದ್ರೆ ನನ್ನ ಒಂದೇ ಒಂದು ತಾಲೂಕಿನಲ್ಲಿ, ಯಳಂದೂರು ತಾಲೂಕಿನಲ್ಲಿ 7,100 ಜನರಿಗೆ ಇದು ಅಫೆಕ್ಟ್ ಆಗಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನನ್ನ ಕ್ಷೇತ್ರ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಈ ಸದನದ ಗಮನಕ್ಕೆ ತರಲಿಕ್ಕೆ, ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ 5 ಜನ ಈ ಪ್ರವಾಹದ ಸಂದರ್ಭದಲ್ಲಿ 5 ಜನ ಸತ್ತೋದ್ರು. 5 ಜನರಿಗೂ ಸಹ ವಿತಿನ್ 24 ಅವರ್ಸ್ ಅವ್ರಿಗೆ 5 ಲಕ್ಷ ಪರಿಹಾರ ಕೊಟ್ಟಿದ್ದೀವಿ. ನಾವೇ ಖುದ್ದಾಗಿ ಹೋಗಿ ಕೊಟ್ಟಿದ್ದೀವಿ. ಇದು ಏನು ಸೂಚಿಸ್ತಾ ಇದೆ ಅಂತಂದ್ರೆ ಸರ್ಕಾರ ಸಂಕಷ್ಟದ ಕಾಲದಲ್ಲಿ ತಕ್ಷಣ ರಿಯಾಕ್ಟ್ ಮಾಡ್ತಾ ಇದೆ ಅಂತ ಹೇಳುತ್ತೆ. ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸೋಮಣ್ಣ ಅವರು ಆಗಸ್ಟಲ್ಲಿ ಬಂದ ಸಂದರ್ಭದಲ್ಲಿ 2 ದಿನ ನಮ್ಮ ಜೊತೆ ಪ್ರವಾಹದಲ್ಲಿದ್ದರು, ಪ್ರವಾಸದಲ್ಲಿ. ಮತ್ತೆ ಈಗ ಸೆಪ್ಟೆಂಬರಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲೂ 2 ದಿನ ಇದ್ರು. ಗ್ರಾಮಗಳಿಗೆ ವಿಸಿಟ್ ಮಾಡಿದ್ರು, ರಿವ್ಯೂ ಮಾಡಿದ್ರು, ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ತಕ್ಷಣ ಬರ್ತಕ್ಕಂಥ ಪರಿಹಾರವನ್ನ ಇಮ್ಮಿಡಿಯೇಟ್ ಆಗಿ 24 ಅವರ್ಸ್ ಅಲ್ಲಿ ಅವ್ರ ಅಕೌಂಟ್ಗೆ ಕಳಿಸ್ಬೇಕು ಅಂತ ತಾಕೀತು ಮಾಡಿದ್ರು. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಂದಾಯ ಸಚಿವರು ಕಾಳಜಿ ವಹಿಸಿ ನನ್ನ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ 78 ಶಾಲಾ ಕೊಠಡಿಗಳು ಡ್ಯಾಮೇಜ್ ಆಗಿದೆ. ಸರ್ಕಾರಿ ಕಾಲೇಜಲ್ಲಿ 1 ಕೊಠಡಿ ಡ್ಯಾಮೇಜ್ ಆಗಿದೆ. 48 ಅಂಗನವಾಡಿ ಕೇಂದ್ರಗಳು ಡ್ಯಾಮೇಜ್ ಆಗಿದೆ. 6 ಸೇತುವೆಗಳು ಡ್ಯಾಮೇಜ್ ಆಗಿದೆ. 18 ರಸ್ತೆಗಳು, ಸುಮಾರು 140 ಕಿಲೋಮೀಟರ್ ರಸ್ತೆಗಳು ಡ್ಯಾಮೇಜ್ ಆಗಿದೆ. ಇದರ ಎಲ್ಲದರ ಒಟ್ಟು ಡ್ಯಾಮೇಜ್ ಎಷ್ಟಿದೆ ಅಂತಂದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ರಸ್ತೆಗಳು, ಸೇತುವೆಗಳನ್ನ ನಿರ್ಮಾಣ ಮಾಡಲಿಕ್ಕೆ, ಪುನರ್ ನಿರ್ಮಾಣ ಮಾಡಲಿಕ್ಕೆ ನನಗೆ 50 ಕೋಟಿ ಅನುದಾನ ಬೇಕಾಗುತ್ತೆ. ಇದನ್ನ ಸರಿ ಮಾಡಿದ್ರೆ ಮಾತ್ರ ಎಲೆಕ್ಷನ್ಗೆ ಹೋಗಕ್ಕೆ ಸಾಧ್ಯ, ಇಲ್ಲದಿದ್ರೆ ಬಹಳ ಕಷ್ಟ ಆಗುತ್ತೆ. ಇದನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಭತ್ತ 450 ಹೆಕ್ಟೇರ್ ಭತ್ತ ಹಾಳಾಗಿದೆ. 428 ಹೆಕ್ಟೇರ್ ಅಲ್ಲಿ ಕಬ್ಬು ಹಾಳಾಗಿದೆ. 2 ಹೆಕ್ಟೇರ್ ರಾಗಿ ಹಾಳಾಗಿದೆ. ನನ್ನ ಭಾಗದಲ್ಲಿ ರಾಗಿ ಕಡಿಮೆ, ಹಾಗಾಗಿ 2 ಹೆಕ್ಟೇರ್. ಜೋಳ 81 ಹೆಕ್ಟೇರ್ ಅಲ್ಲಿ ಹೋಗಿದೆ. ಉದ್ದು 1 ಹೆಕ್ಟೇರ್ ಅಲ್ಲಿ ಹೋಗಿದೆ.
ಇದೆಲ್ಲದರ ಒಟ್ಟು ಪರಿಹಾರ ಅಸೆಸ್ ಮಾಡ್ತಾ ಇದ್ದಾರೆ. ಇದು ಟೆಂಪರರಿ ನಾನು ತರಿಸ್ಕೊಂಡಿರುವಂಥದ್ದು, ತಾತ್ಕಾಲಿಕವಾಗಿ ಮಾಡಿರುವಂಥದ್ದು. ಇದೆಲ್ಲವನ್ನ ಸರಿ ಮಾಡುವಂಥ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತ ಭರವಸೆ ಇದೆ. ಯಾಕೆಂದ್ರೆ ಇನಿಷಿಯಲ್ ಆಗಿ ಪ್ರೊಆಕ್ಟಿವ್ ಆಗಿ ರಿಯಾಕ್ಟ್ ಮಾಡಿರೋದ್ರಿಂದ ಶಾಶ್ವತ ಪರಿಹಾರ ಕೊಡ್ಲಿಕ್ಕೂ ಕೂಡ ಸರ್ಕಾರ ಮನಸ್ಸು ಮಾಡುತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ಒಂದೆರಡು ಮಾತು ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಅದೇನು ಅಂತಂದ್ರೆ, ಮಳೆ ಬಂದು ಡ್ಯಾಮೇಜ್ ಆಗಿದೆ ಅನ್ನೋದು ನಿಜ. ಆದರೆ ಮಳೆ ಬಂದದ್ರಿಂದ ನಮ್ಮ ಭಾಗದ ಎಲ್ಲ ಕೆರೆಗಳು ತುಂಬಿವೆ. ಇನ್ನ 5 ವರ್ಷ ಮಳೆ ಬರದೇ ಇದ್ರೂ ಅಂತರ್ಜಲವನ್ನು ಬಳಸಿ ಕೃಷಿ ಮಾಡಲಿಕ್ಕೆ ರೈತರಿಗೆ ಸಾಧ್ಯತೆ ಆಗಿದೆ. ಇದು ಪಾಸಿಟಿವ್ ಅಂಶ. ನೆಗೆಟಿವ್ ಆಗಿ ಡ್ಯಾಮೇಜ್ ಆಗಿದೆ, ಡ್ಯಾಮೇಜ್ ಆಗಿರೋದನ್ನ ಸರಿ ಮಾಡ್ಬೋದು. ಆದರೆ ಪಾಸಿಟಿವ್ ಆಗಿ ಅಂತರ್ಜಲ ವೃದ್ಧಿ ಆಗಿದೆಯಲ್ಲ, ಇದು ಪ್ರಕೃತಿಯ ಕೊಡುಗೆ. ಇದು ನಮ್ಮ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೆ, ಜನರಿಗೆ, ಜಾನುವಾರುಗಳಿಗೆ, ಪಕ್ಷಿಗಳಿಗೆ ಮತ್ತು ರೈತರಿಗೆ ಅನುಕೂಲ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಕಳಕಳಿಯಿಂದ ಮನವಿ ಮಾಡೋದೇನು ಅಂತಂದ್ರೆ, ಅದು ಟ್ರೆಜರಿ ಬೆಂಚ್ ಇರಲಿ ಅಥವಾ ವಿರೋಧ ಪಕ್ಷ ಇರಲಿ, ಡ್ಯಾಮೇಜ್ ಅಂತೂ ಜನರಿಗಾಗಿದೆ. ಈ ಡ್ಯಾಮೇಜನ್ನು ಸರಿ ಮಾಡುವಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಅಷ್ಟೇ. ನನ್ನ ಕ್ಷೇತ್ರದಲ್ಲಿ ಮನೆ ಹಾಳಾಗಿರ್ತಕ್ಕಂಥದ್ದು, ಬೆಳೆ ಹಾಳಾಗಿರ್ತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಹಾಳಾಗಿರ್ತಕ್ಕಂಥದ್ದು ಒಂದು ಅಸೆಸ್ ಮಾಡಿದ್ದೀನಿ ನಾನು. ಕನಿಷ್ಠ 100 ಕೋಟಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇದಕ್ಕೆ. ಆ ಥರ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲೆಲ್ಲಿ ಪ್ರವಾಹ ತೀವ್ರವಾಗಿದೆ ಅಲ್ಲೆಲ್ಲ ಆಗಿರುವಂಥ ಸಾಧ್ಯತೆಗಳಿದೆ. ದಯಮಾಡಿ ರಾಜ್ಯ ಸರ್ಕಾರ ಹೆಚ್ಚು ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ಈ ಪರಿಹಾರವನ್ನು ಆದಷ್ಟು ಬೇಗ ಕೊಡಿಸಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ನಾವೆಲ್ಲರೂ ಚುನಾವಣೆನ ಫೇಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.